ಸೈಕಲ್ ಬಳಕೆಯ ಅಗತ್ಯದ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತಾ ಹರಿಯಾಣದಿಂದ ಸೈಕಲ್ ಯಾತ್ರೆಯಲ್ಲಿ ಬಂದಿರುವ ಸಾಮಾಜಿಕ ಕಾರ್ಯಕರ್ತ ಸುನೀತ್ ಮಲ್ಲಿಕ್ ಅವರನ್ನು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರಾನಾಥ್ ಮೇಸ್ತ ಶೀರೂರು, ಮೈತ್ರಿ ಮೊಹಮ್ಮದ್ ರವರು ಸಮಿತಿಯ ಕಚೇರಿ ವಟಾರದಲ್ಲಿ ಸ್ವಾಗತಿಸಿ ಗೌರವಿಸಿದರು. ಸುನೀತ್ ಮಲ್ಲಿಕ್ ಕಳೆದ ಜನವರಿ 26ರಂದು ಜಾಗೃತಿ ಸೈಕಲ್ ಯಾತ್ರೆಯನ್ನು ಹರಿಯಾಣದ ಸೋನಿಪತ್ ಜಿಲ್ಲೆಯಿಂದ ಕೈಗೊಂಡಿದ್ದು, ಉಡುಪಿಗೆ ಅವರು ತಲುಪಿದಾಗ 6 ರಾಜ್ಯಗಳನ್ನು ಕ್ರಮಿಸಿ 54ನೇ ದಿನದಲ್ಲಿ ಉಡುಪಿಗೆ ತಲುಪಿದ್ದಾರೆ. ಇದುವರೆಗೆ ಅವರು 4000 ಕಿಲೋಮೀಟರ್ ದಾರಿಯನ್ನು ಕ್ರಮಿಸಿದ್ದು, ಮುಂದೆ ಇವರ ಜಾಗೃತಿ ಸೈಕಲ್ ಯಾತ್ರೆ ಕೇರಳ ಮೂಲಕ ಕನ್ಯಾಕುಮಾರಿ, ಚೆನ್ನೈ ನಂತರ ಬೆಂಗಳೂರಿನಲ್ಲಿ ಸಮಾಪನಗೊಳ್ಳಲಿದೆ. ಸುನೀತ್ ಮಲ್ಲಿಕ್ ದಾರಿ ಉದ್ದಕ್ಕೂ ಸಿಗುವ ಕಾಲೇಜುಗಳನ್ನು ಸಂಪರ್ಕಿಸಿ ಪರಿಸರ ಸ್ನೇಹಿ ಸೈಕಲ್ ಬಳಕೆಯಿಂದ ದೈಹಿಕ ಆರೋಗ್ಯ ಸದೃಢ, ಇಂಧನ ಉಳಿತಾಯ, ಪರಿಸರ ಮಾಲಿನ್ಯದಿಂದ ಮುಕ್ತಿ ಮುಂತಾದ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದ್ದಾರೆ. 24 ವರ್ಷದ ಸುನೀತ್ ಮಲ್ಲಿಕ್ ಇಂಜಿನಿಯರ್ ಪದವೀಧರರಾಗಿದ್ದು ಪ್ರತಿಷ್ಠಿತ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾರೆ. ಇವರ ತಂದೆ ಭಾರತೀಯ ವಾಯುಸೇನೆಯ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು. नित्यानंद सर का एंड टीम का बहुत बहुत धन्यवाद जो मेरा ऐसा हार्दिक स्वागत किया। मेरा मैसेज है कि मैं लोगों को ये स्कूल्स में और कॉलेजेस में जाके बताऊं कि हमें साइकिलिंग क्यों करनी चाहिए। साइकिलिंग के अनेक फ़ायदे हैं और मैं चाहता हूं कि भारत में साइकिलिंग की संस्कृति दोबारा आए। साइकिलिंग करने से हमारा सेहत बहुत अच्छी रहती है, हमारे एनवायरनमेंट की सेवा होती है और इससे हमारे पैसों की बचत भी होती है। तो क्यों ना हम सब कम दूरी के लिए साइकिल का इस्तेमाल करें।